ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಒಂದಷ್ಟು ವಿಷಯಗಳು ಒಂದಷ್ಟು ದಿನಗಳಲ್ಲಿ ಏನೆಲ್ಲ ಆಯಿತು ನೋಡ್ತಾ ಹೋಗೋಣ. ಇವತ್ತು ಶೂಟ್ ಮಾಡ್ತಾ ಇದ್ದೀನಿ. ಐ ಹೋಪ್ ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಏನಾಗ್ತಾ ಇದೆ ಅದನ್ನು ನಾನು ಬ್ಲಾಗ್ ಮಾಡ್ಬೋದು ಅಂತ. ಸೊ ಇವಾಗ ಟೈಮ್ ಆಗಿರೋದು 7 o'clock. ನನ್ನ ವರ್ಕೌಟ್ ಆಯಿತು ಇವತ್ತು. ಚೆಸ್ಟ್ ಅಪ್ಪರ್ ಬಾಡಿ ಅಂದರೆ ಚೆಸ್ಟ್ ವರ್ಕೌಟ್ ವಿತ್ ವೇಟ್ಸ್, ಅದ್ರ ಜೊತೆಗೆ 300 ಸ್ಕಿಪ್ಪಿಂಗ್ ಮಾಡಿದೆ ಆ್ಯಂಡ್ ಪ್ಲ್ಯಾಂಕ್ ಹೋಲ್ಡ್ ಮಾಡಿದೆ 1 minute. ಪ್ರೋಟೀನ್ ಶೇಕ್ ಆಯಿತು. ಇವಾಗ ಫ್ರೂಟ್ ಬೌಲ್. ನೀವೆಲ್ಲರೂ ನನ್ನ ಹತ್ರ ಕೇಳ್ತಾ ಇದ್ರಲ್ಲ, ನಾನು ಈ ಬ್ಲೌಸ್ನ ಇನ್ಸ್ಟಾಗ್ರಾಮ್ನಲ್ಲೂ ಹಾಕಿದ್ದೆ, ಯೂಟ್ಯೂಬ್ ವಿಡಿಯೋದಲ್ಲೂ ಒಂದ್ಸತಿ ಹಾಕಿದ್ದೆ ಎಲ್ಲಿಂದ ಅಂತ. ರೆಡಿ ಬ್ಲೌಸ್ ಅಲ್ಲ, ಇದು ಸ್ಟಿಚ್ ಮಾಡಿಸಿರೋದು. PV ಫ್ಯಾಷನ್ಸ್ ಅಂಡ್ ಬುಟೀಕ್ ಅಂತ ಬೆಂಗಳೂರಲ್ಲಿ ಬ್ಯೂಟಿಫುಲ್ ಆಗಿ ಸ್ಟಿಚ್ ಮಾಡಿದ್ದಾರೆ. ಐ ಲವ್ ದಿಸ್ ಬ್ಲೌಸ್. ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಸಿದ್ದಾರೆ. ನೆಲಮಂಗಲದಲ್ಲಿರೋದು ಅವರ ಸ್ಟೋರ್. ಸೊ ನಾನು ಇಲ್ಲಿ ಬಂದ ಮೇಲೆ ನನಗೆ ಒಬ್ರು ಟೇಲರ್ ಸಿಕ್ಕಿದ್ರು. ಅವ್ರ ಹತ್ರ ನಾನು ಇದಕ್ಕೂ ಮುಂಚೆ ಬ್ಲೌಸ್ ಪೀಸಸ್ನ ಹೊಲಿಸಿದ್ದೀನಿ. ಅದರಲ್ಲಿ ಒಂದು ಪರ್ಫೆಕ್ಟ್ ಆಗಿ ಬಂತು, ಇನ್ನ 2 ಆಲ್ಟ್ರೇಷನ್ ಕೊಟ್ಟಿದ್ದೀನಿ. ಒಂದೊಂದು ಇಟ್ಸ್ ಔಟ್ ಆಫ್ ಶೇಪ್. ಐ ಹೋಪ್ ಅದು ಈ ಸತಿ ನನಗೆ ಕರೆಕ್ಟ್ ಆಗಿ ಸಿಗುತ್ತೆ, ಬಿಕಾಸ್ ಇವಾಗ ಹೋಗ್ತಾ ಇದ್ದೀನಲ್ಲ. ಈ ಸತಿ ಇನ್ನ 2 ಬ್ಲೌಸ್ ಕೊಟ್ಟಿದ್ದೀನಿ ನಾನು. ಲುಕ್ ಎಟ್ ದಿಸ್ ಸಿಲ್ವರ್ ಕಲರ್. ಮೆಟೀರಿಯಲ್ ತೆಗೆದು ಅವರೇ ಹೊಲಿಸಿರೋದು. ಮೆಟೀರಿಯಲ್ ಎಲ್ಲ ಚೆನ್ನಾಗಿದೆ, ಬಟ್ ಹೊಲಿಸಿರೋ ಸ್ಟೈಲ್ ನನಗೆ ಬೇಕಾಗಿರೋಂಥ ರೀತಿನಲ್ಲಿ ಇಲ್ಲ. ನೆಕ್ ಆಗಿರ್ಬೋದು ಆ್ಯಂಡ್ ಫಿಟ್ಟಿಂಗ್ ಲೂಸ್ ಇದೆ, ವಿಚ್ ಇಸ್ ಫೈನ್. ಅದನ್ನು ನಾನು ಆಲ್ಟ್ರೇಷನ್ ಮಾಡಿಸ್ಬೋದು ಇವಾಗ. ಐ ಹೋಪ್ ನೆಕ್ ಎಲ್ಲ ನನಗೆ ಬೇಕಾಗಿರೋಂಥ ರೀತಿನಲ್ಲಿ ಬರುತ್ತೆ. ಇನ್ನೂ ಸ್ವಲ್ಪ ಬ್ರಾಡ್ ಆಗಿ ವಿ ಬೇಕಿತ್ತು, ಬಟ್ ಅದು ಆ ರೀತಿ ಇಲ್ಲ. ನನಗೆ ಇನ್ಸ್ಟಾಗ್ರಾಮಿಂದ ಒಬ್ಬರು ಸಾರಿನ ಕಳಿಸಿದ್ದಾರೆ. ಓಕೆ, ಅವ್ರು ಕಳಿಸಿರೋ ಸಾರಿಗೆ ನಾನು ಬ್ಲೌಸ್ ಪೀಸ್ ಹೊಲಿಸ್ಬೇಕಾಗಿತ್ತು. ಆ್ಯಂಡ್ ಅವ್ರು ವೇಟ್ ಮಾಡ್ತಾ ಇದ್ದಾರೆ, ಯಾವಾಗ ಹಾಕ್ತೀರಾ ನಾನು ಕಳಿಸಿರೋ ಸಾರಿ ಅಂತ. ನಾನು ನಾಳೆ 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 ಅಂತ ಹೇಳಿ ಈ ತಿಂಗಳು ಕೊನೆಗೆ ಹಾಕ್ತೀನಿ ಅಂತ ಹೇಳಿದ್ರು. ಆಗ್ತಾನೆ ಇಲ್ಲ ನನ್ನ ಕೈಲಿ, ಬಿಕಾಸ್ ಆ ಸಾರಿಗಂತ ಹೊಲಿಸಿರೋ ಬ್ಲೌಸ್. ಈ ಬ್ಲೌಸ್ನ ನೀವು ನೋಡಿದ್ರೆ ನನ್ನ ಅಮ್ಮನೂ ಈ ಥರ ಬ್ಲೌಸ್ ಹಾಕಲ್ಲ. ಕೈ ಬಿಟ್ಟಾಕಿ ನಾವು ಅವ್ರೇನೋ ಹೊಸ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗಿ ಅದು ವರ್ಕ್ ಆಗಿಲ್ಲ. ಕೆಲವೊಂದ್ಸತಿ ಹಂಗಾಗುತ್ತೆ. ಸೊ ವಿಲ್ ಗೆಟ್ ದಿಸ್ ಚೇಂಜ್. ಅದನ್ನ ಡಿಲೀಟ್ ಮಾಡ್ಬೋದು. ಬಟ್ ಫ್ರಂಟ್ ಅಂಡ್ ಬ್ಯಾಕ್ ವೆರಿ ಬ್ಯಾಡ್, ಬಿಕಾಸ್ 5 buttons ಇದೆ. ಆ್ಯಂಡ್ ಈ ಥರ ಬ್ಲೌಸ್ ನಾನು ಹಾಕಲ್ಲ, ನನ್ನ ಅಮ್ಮನೂ ಹಾಕಲ್ಲ. ಇದನ್ನು ಕಂಪ್ಲೀಟ್ ಥ್ರ್ಯಾಶ್ ಔಟ್ ಮಾಡಬೇಕು, ಬಿಕಾಸ್ ಇದನ್ನ ಯೂಸ್ ಇಲ್ಲ ನನಗೆ. ಈ ಥರ ಬ್ಲೌಸ್ ನಾನು ಹಾಕಲ್ಲ. ಆ್ಯಂಡ್ ಪೈಪಿಂಗಿಗೆ ತುಂಬ ಜಿಂಟ್ಯಾಕ್ ಕಲರ್ ಇದೆ. ಸೊ ಈ ಬ್ಲೌಸ್ ತುಂಬ ಡಿಸಪಾಯಿಂಟ್ಮೆಂಟ್ ಆಯಿತು ನಂಗೆ ನೋಡಿ. ಇದು ಬಂದಿದ್ದು ರಜಾ ದಿನ, ಶುಕ್ರವಾರ. ಆ ದಿನ ಫುಲ್ ಮೂಡ್ ಆಫ್ ಆಗೇ ಬಿಡ್ತು ನನಗೆ. ಅಯ್ಯೋ ಈ ಥರ ಆಗೋಯ್ತಲ್ವಾ ಅಂತ. ಬಿಕಾಸ್ ಒಬ್ರಿಗೆ ಪ್ರಾಮಿಸ್ ಮಾಡಿದ್ಮೇಲೆ ಅವ್ರಿಗೆ ಟೈಮಲ್ಲಿ ನಾವು ವಿಡಿಯೋ ಹಾಕಬೇಕಲ್ವಾ. ಎನಿವೇಸ್ ನಾನು ಇವಾಗ ಹೋಗ್ತೀನಿ ಆ ಟೇಲರ್ ಹತ್ರ. ಐ ಹೋಪ್ ನನ್ನ ಬ್ಲೌಸ್ ನನಗೆ ಕರೆಕ್ಟ್ ಆಗಿರುವಂತಹ ರೀತಿನಲ್ಲಿ, ನನಗೆ ಇಷ್ಟ ಆಗುವಂಥ ಸ್ಟೈಲ್ನಲ್ಲಿ ಸಿಗುತ್ತೆ. ಬ್ಲೌಸ್ನ ಕೊಟ್ಟು ಲೂಲು ಕುವೆತಕ್ಕೆ ಬಂದರೆ ವೀಕ್ಲಿ ಗ್ರಾಸರಿ ಶಾಪಿಂಗ್ ಮಾಡೋಣ ಅಂತ ಇಲ್ಲಿ ನೋಡಿ ಮಾವಿನ ಹಣ್ಣಿಗೆ ಯಾವ ರೀತಿ ಒಂದು ಕೌಂಟರ್ನೇ ಹಾಕಿದ್ದಾರೆ ಅಂತ. ವೆರೈಟಿ ಮಾವಿನ ಹಣ್ಣು ಸುಮಾರು ಒಂದು 8 ದಿರಮಿಂದ 13 ದಿರಂ ತನಕನೂ ಇದೆ ಪ್ರೈಸ್ ಪರ್ kg. ಅಂದರೆ ಎಷ್ಟು ಅಂತ ಇಂಡಿಯನ್ ಕರೆನ್ಸಿಲಿ ಆನ್ ಸ್ಕ್ರೀನ್ ಬರ್ತಾ ಇದೆ. ಮಲ್ಲಿಕಾ, ರಸ್ಪುರಿ, ಕೇಸರಿ, ಬಾದಾಮಿ, ನೀಲಂ, ಅಲ್ಫನ್ಸೋ, ಇನ್ನು ಕೇರಳ ಮಾವಿನ ಹಣ್ಣು, ಎಲ್ಲ ರೀತಿಯ ವೆರೈಟಿ ಮ್ಯಾಂಗೋಸ್. ಇಷ್ಟೊಂದು ವೆರೈಟೀಸ್ ಇರಬೇಕಾದ್ರೆ ಪ್ರತಿಯೊಂದನ್ನು ಟ್ರೈ ಮಾಡಬೇಕು ಅಂತ ಅನಿಸುತ್ತೆ. ಸೊ ಎವ್ರಿ ವೀಕ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀವಿ. ಇಲ್ಲಿ ನೋಡಿ ಪಲ್ಯ ಮಾಡ್ತೀವಲ್ಲ, ಸಾಂಬಾರಲ್ಲ, ಆ ಮಾವಿನ ಹಣ್ಣು. ವಾವ್. ಹಾಯ್, ಇದು ಮತ್ತೊಂದು ದಿನ ನಾವು ನಮ್ಮ ಮನೆಯಿಂದ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಆಲ್ರೆಡಿ ಕಾರಲ್ಲಿದ್ದೀವಿ. 1 hour ಜರ್ನಿನ 1.5 ಗಂಟೆ ಇದೆ. ಆಮೇಲೆ ದೇವಸ್ಥಾನ ತಲುಪ್ತೀವಿ. ಇಲ್ಲಿ ದೇವಸ್ಥಾನಕ್ಕೆ ಟೈಮಿಂಗ್ಸ್ ಇದೆ. ಸೊ 6 ರಿಂದ 7. ಕೃಷ್ಣ ಟೆಂಪಲ್ ಅರ್ಧ ಗಂಟೆ ಅಷ್ಟೇ ಓಪನ್, 6:30 to 7. ಓಕೆ. ಶಿವ ಟೆಂಪಲ್ ಇದೆ, ಅದು ಇವಾಗ ಜಾಸ್ತಿ ಹೊತ್ತು ಓಪನ್ ಇರ್ತಾರೆ. ಓಕೆ. ಇದು ಟೆಂಪಲ್ ಏರಿಯಾದು ಪಾರ್ಕಿಂಗ್ ಲಾಟ್. ಅಲ್ಲಿ ನೋಡ್ತಾ ಇರೋದು ನೀವೊಂದು ಮ್ಯೂಸಿಯಂ. ಆ ಮ್ಯೂಸಿಯಂಗೆ ನಾವು ಇಲ್ಲಿ ತನಕ ಹೋಗಲಿಲ್ಲ. ಐ ಹೋಪ್ ಆದಷ್ಟು ಬೇಗ ಹೋಗ್ತೀವಿ ಅಂತ. ಸೊ ಪಾರ್ಕಿಂಗ್ ಲಾಟಿಂದ ಈ ಕಡೆ ಬಂದರೆ ಟೆಂಪಲ್ ಆವರಣದಲ್ಲಿ ನಿಮಗೆ ಈ ಥರದ ಅಂಗಡಿ ಇರುತ್ತೆ. ಪೂಜೆಗೆ ಬೇಕಾಗಿರುವಂಥ ಐಟಮ್ಸ್ ಎಲ್ಲ ಒಂದು ಪ್ಲೇಟಲ್ಲಿ ಈ ಥರ ಹಾಕಿರ್ತಾರೆ. ಒಂದಕ್ಕೆ 10 ದಿರಂ, ಅಂದರೆ ಸುಮಾರು 200 ರೂಪಾಯಿ ಅಷ್ಟು ಆಗುತ್ತೆ. ಇದೀಗ ಕ್ಯೂ ಇದೆ. ಸೊ ನಾವು ಕೂಡ ಹೋಗೋಣ. ಕೃಷ್ಣ ದೇವರು ದರ್ಶನ ಆಯಿತು. ಪ್ರಸಾದ ಕೊಡ್ತಾರೆ ಈ ಥರದ್ದು. ಫಸ್ಟ್ ಟೈಮ್ ನಮಗೆ ಸಿಗ್ತಾ ಇರೋದಲ್ಲ ಇವಾಗ. ಅಲ್ವಾ? ಕರೆಕ್ಟ್. ಅಥವಾ ಫ್ರೈಡೆ ಸ್ಯಾಟರ್ಡೆ ಸಂಡೇ ಕೊಡ್ತಾರಾ, ಜಾಸ್ತಿ ಜನ ಬರ್ತಾರೆ ಅಂತ. ಓ ಹೌದು, ಇರಲಿಲ್ಲ. ಎನಿವೇಸ್ ಇವಾಗ ನಾವು ಶಿವ ಟೆಂಪಲ್ಗೆ ಹೋಗೋಣ. ಇಲ್ಲಿಂದ ಶಿವ ಟೆಂಪಲ್ಗೆ ಹೋಗ್ಬೇಕಾದ್ರೆ ಈ ಒಂದು ಗಲ್ಲಿ ನೋಡಿ ಹೇಗಿದೆಯಂತ. ಒಂದ್ಸತಿಗೆ ಒಬ್ಬರೇ ಹೋಗೋದಕ್ಕೆ ಸಾಧ್ಯ. ಎಷ್ಟು ಸಣ್ಣಗಿರುವಂಥ ಒಂದು ಲೇನ್ ಅಲ್ವಾ. ಊರಲ್ಲಿ ಹೇಗಿರುತ್ತೋ ಅದೇ ರೀತಿ ಡಿಟ್ಟೋ ಸೇಮ್.
ಗಾರ್ಡನಿಂಗ್ ಆ್ಯಂಡ್ ಪ್ಲಾಂಟಿಂಗಲ್ಲಿ ಇಂಟ್ರೆಸ್ಟ್ ಇರೋರಿಗೆ ಇಲ್ಲಿ ಇಂಡಿಯನ್ ವೆರೈಟೀಸ್, ಹೂವಿನ ಗಿಡಗಳು, ವೆಜಿಟೇಬಲ್ ಗಿಡಗಳು ಪ್ರತಿಯೊಂದಿಗೂ ಸಿಗುತ್ತೆ. ಶಿವ ಟೆಂಪಲಿಂದ ಮುಗಿಸ್ಕೊಂಡು ಹೊರಗಡೆ ಬಂದಾಗ ಎಷ್ಟು ಬ್ಯೂಟಿಫುಲ್ ಸನ್ಸೆಟ್ ಸೀನ್, ಹಾಗೆಯೇ ಪೆಜನ್ಸ್ ಫೀಡಿಂಗ್ ಕೂಡ ಮಾಡ್ಬೋದು. ನಾವು ಈ ಕಡೆ ಇರೋದು, ಬಟ್ ಇಲ್ಲಿಂದ ಮತ್ತೊಂದು ಕಡೆಗೆ ಹೋಗಬೇಕು ಅಂದರೆ ದೋಣಿನಲ್ಲಿ ಹೋದರೆ ಬೇಗ ರೀಚ್ ಆಗ್ತೀವಿ, ವಿಚ್ ಇಸ್ 1 ದಿರಮ್ ಅಂದರೆ 20 ರೂಪಾಯಿ. ಹಾಗೆಯೇ ಇಲ್ಲಿ ಶಾಪಿಂಗ್ ಆಪ್ಷನ್ಸ್ ಕೂಡ ಇರುತ್ತೆ. ಬ್ಯಾಗ್ಸ್, ಬುಕ್ಸ್, ಕಫ್ತಾನ್ಸ್ ತುಂಬಾ ಪಾಪ್ಯುಲರ್ ಅಲ್ಲ, ಸೊ ನಾನು ಒಂದು ಸೆಲೆಕ್ಟ್ ಮಾಡಿಕೊಂಡೆ. ಟೆಂಪಲ್ ಆಯಿತು, ದೇವ್ರ ದರ್ಶನ ಆಯಿತು. ಇವಾಗ ರಸೋಯಿಗರ್ ಅಂತ ಇಲ್ಲಿ ತುಂಬ ಫೇಮಸ್. ಸೊ ವಿ ಪ್ಲ್ಯಾನಿಂಗ್ ಅಲ್ಲಿ ಹೋಗೋಣ, ಏನದು ಡಿನ್ನರ್ಗೆ ವೆಜ್ ಫುಡ್ ಟ್ರೈ ಮಾಡೋಣ ಅಂತ. ಲೆಟ್ಸ್ ಗೋ. ಆ್ಯಂಡ್ ಕಫ್ತಾನ್ ತಗೊಂಡೆ, ಐ ಶಾಪ್. ಸೊ ನಾವು ಬಂದಿರೋದು ಕಾಮತ್ ಅನ್ನೋ ಹೋಟೆಲ್ಗೆ. ಇದು ವೆಜಿಟೇರಿಯನ್ ಹೋಟೆಲ್ ಆ್ಯಂಡ್ ತುಂಬಾ ಪಾಪ್ಯುಲರ್, ತುಂಬ ಚೆನ್ನಾಗಿ ರೇಟಿಂಗ್ಸ್ ಇತ್ತು. ಸೊ ವಿ ಥಾಟ್ ಇಲ್ಲಿಗೆ ಬರೋಣ ಅಂತ. ನಾನು ಒಂದು ಮೈಸೂರು ಮಸಾಲೆ ದೋಸೆ, ಅದರ ಜೊತೆಗೆ ಒಂದು ವೆಜಿಟೇಬಲ್ ಸಿಸ್ಲರ್ಸ್ನ ಆರ್ಡರ್ ಮಾಡಿದ್ವಿ. ಬಟ್ ಅಲ್ಲಿ ಯಾರಿಗೂ ಬೇಲ್ಪುರಿ ತೊಗೊಂಡು ಹೋಗ್ತಾ ಇದ್ದಾರೆ. ನಾನು ಅಯ್ಯೋ ಶಿಟ್, ದೋಸೆನೂ ಬೇಡ, ಈ ಕಡೆಗೆ ಸಿಸ್ಲರು ಬೇಡ, ಆ ಬೇಲ್ಪುರಿನೇ ಬೇಕು, ಎಷ್ಟು ಚೆನ್ನಾಗಿದೆ ಅಂತ. ಅದಕ್ಕೆ ಇವ್ರು ಏನಂದ್ರು, ನಮ್ಮದೇ ಚೆನ್ನಾಗಿರುತ್ತೆ, ತುಂಬ ಆಸೆ ತಿನ್ನೋದ್ರಲ್ಲಂತೂ. ತಿನ್ನೋದ್ರಲ್ಲಿ ತುಂಬ ಆಸೆ ನನಗೆ. ಜಾಸ್ತಿ ತಿನ್ನಲ್ಲ, ಬಟ್ ಸ್ವಲ್ಪ ಆಸೆ ಇದೆ. ಸ್ವಲ್ಪನೇ ತಿಂತೀನಿ, ಬಟ್ ಅಯ್ಯೋ ಅದು ಫುಡ್, ಈ ಫುಡ್ ಅಂತ. ಆಹಾ, ಬೇಲ್ಪುರಿ ಚೆನ್ನಾಗಿದೆಯಲ್ಲ ಈ ಹೋಟೆಲ್, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೊ ವಿವೆಲ್ಲ ಪ್ರತಿ ಸತಿ ಒಂಥರ ಲಕ್ಸುರಿ ಹೋಟೆಲ್ಸ್ಗೆ ಹೋಗ್ತಾ ಇರ್ತೀವಿ. ವಿ ಶುಡ್ ಎಕ್ಸ್ಪ್ಲೋರ್ ನಾರ್ಮಲ್ ಹೋಟೆಲ್ಸ್ ಕೂಡ ಅಂತ ಅಂದ್ಕೊಂಡು ವಿ ಕೇಮ್. ಇಲ್ಲಿಯಷ್ಟು ಟೇಸ್ಟ್ ಲಕ್ಸುರಿ ಹೋಟೆಲ್ಸ್ ಸಿಗಲ್ಲ. ಕರೆಕ್ಟ್. 5 ಸ್ಟಾರ್ ಹೋಟೆಲಲ್ಲಿ ಈ ಥರ ಟೇಸ್ಟ್ ಇರಲ್ಲ. ಆ್ಯಂಡ್ ಪ್ರೈಸಸ್ ಕೂಡ ಅರ್ಧಕ್ಕಿಂತ ಅರ್ಧ ಕಮ್ಮಿ ಅಲ್ವಾ? ತುಂಬ ಡಿಫ್ರೆನ್ಸ್ ಇದೆ, ಮೋರ್ ದೆನ್ 3-4 ಟೈಮ್ಸ್ ಜಾಸ್ತಿ. ದೋಸೆ ಬಂತು, ದೊಡ್ಡ ದೋಸೆ. ಮೈಸೂರು ಮಸಾಲೆ ದೋಸೆ ಜೊತೆಗೆ ನಾವು ಆರ್ಡರ್ ಮಾಡಿರುವಂಥ ಸಿಸ್ಲರ್ಸ್ ಕೂಡ ಬಂತು. ಆ್ಯಕ್ಚುಲಿ ಎರಡೂ ಕೂಡ ಡಿಫ್ರೆಂಟೇ ಆಗಿತ್ತು. ಮೈಸೂರು ಮಸಾಲೆ ದೋಸೆ ತೀರಾ ಡ್ರೈ ಆಗಿತ್ತು, ಆದರೆ ಈ ಸಿಸ್ಲರ್ಸ್ ನೋಡಿ ತುಂಬಾ ಡಿಫ್ರೆಂಟ್ ಆಗಿನೇ ಸರ್ವಿಂಗ್ ಮಾಡಿದ್ರು. ನಿನ್ನೆ ಒಂದು ಐಟಮ್ ಶಾಪಿಂಗ್ ಮಾಡಿದೆ ಅಂತ ತೋರಿಸಿದಾರೆ, ಒಂದು ಪುಟ್ಟ ಪ್ಲಾಸ್ಟಿಕ್ನಲ್ಲಿ. ಅದು ಏನು ಅಂತ ಇವಾಗ ತೋರಿಸ್ತೀನಿ. ಲುಕ್ ಎಟ್ ದಿಸ್. ಇಲ್ಲಿ ಕಫ್ತಾನ್ಸ್ ತುಂಬಾನೇ ಪಾಪ್ಯುಲರ್ ಆಯ್ತಾ, ತುಂಬಾ ಜನ ಹಾಕ್ತಾರೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಇಟ್ಸ್ ಅ ವೆರಿ ಎಲಿಗೆಂಟ್ ಔಟ್ಫಿಟ್ ಕೂಡ. ಸೊ ನಾನು ಈ ತರದೊಂದು ತಗೊಂಡೆ. ಇದು ತುಂಬಾನೇ ಚೆನ್ನಾಗಿ ಬಾಡಿಗೆ ಹಗ್ ಮಾಡುತ್ತೆ. ಐ ಥಿಂಕ್ ಇದನ್ನ ನಾನು ವೆಕೇಶನ್ ಬೀಚಲ್ಲಿ ಮಾತ್ರ ಹಾಕೋದಕ್ಕೆ ಸಾಧ್ಯ. ನಾನು ಈ ತರ ಇರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಅಂಡ್ ಅಲ್ಲಿ ಟ್ರಯಲ್ ಕೂಡ ಮಾಡೋದಕ್ಕಾಗಿಲ್ಲ. ಎಷ್ಟು ಚಿಕ್ಕದ್ ಮಾಡೋಕ್ಕಾಗುತ್ತೆ, ಕೈನ ಅಷ್ಟು ಚಿಕ್ಕದ್ ಮಾಡಿದೀನಿ. ಇಲ್ಲಿ ಇಷ್ಟು ಅಗಲ ಇದೆ, ವಿಚ್ ಮೀನ್ಸ್ ಆಲ್ಮೋಸ್ಟ್ ಇಲ್ಲಿ ತನಕ ಬರುತ್ತೆ. ಸೊ ವೆರಿ ಟ್ರಿಕಿಯಾಗಿ ಇದನ್ನು ಹಾಕೋಬೇಕು. ಲೆಟ್ ಸಿ. ಬಟ್ ಕಲರ್ ವೈಸ್ ಎಲ್ಲ ಚೆನ್ನಾಗಿದೆ. ಐ ವಿಲ್ ವೇರ್ ದಿಸ್ ಅಂಡ್ ಹಾಕಿದಾಗ ನಿಮಗೆ ಖಂಡಿತವಾಗ್ಲೂ ತೋರಿಸ್ತೀನಿ. ಇವಾಗ ನನ್ನ ಬ್ಲೌಸ್ ಕತೆ ಏನಾಯ್ತು, ವಿಡಿಯೋ ಶುರು ಮಾಡಿದ್ದು ಬ್ಲೌಸ್ ಬಗ್ಗೆ. ಬ್ಲೌಸ್ ಎಲ್ಲ ಬಂತಾ? ಇಲ್ಲ, ಎಲ್ಲ ಬಂದಿಲ್ಲ. ಐ ಹೋಪ್ ಅವ್ರು ಆದಷ್ಟು ಬೇಗ ಕೊಡ್ತಾರೆ. ದರ್ ಇಸ್ ಅ ಲಾಟ್ ಆಫ್ ಡಿಲೇ ಹ್ಯಾಪನಿಂಗ್. ಆಬ್ವಿಯಸ್ಲಿ ನನಗೆ ಬೇಜಾರಾಗ್ತಾ ಇದೆ, ಬಟ್ ವಾಟ್ ಎಲ್ಸ್ ಟು ಡೂ. ಇದು ಫಸ್ಟ್ ಬ್ಲೌಸ್ ಅವ್ರು ಸ್ಟಿಚ್ ಮಾಡಿ ಕೊಟ್ಟಿರೋದು. ಲಾಸ್ಟ್ ಟೈಮ್ ಅದನ್ನು ಆಲ್ಟ್ರೇಷನ್ ಮಾಡಿಸಿದ್ರು. ಅವ್ರು ನನ್ನ ಮೆಷರ್ಮೆಂಟ್ ತಗೊಂಡ್ರು. ಈ ಸತಿ ಪರ್ಫೆಕ್ಟ್ ಆಗಿ ಬಂದಿಲ್ಲ. ಈ ಬಾಡಿ, ಈ ಕೈಯೆಲ್ಲ ಪರ್ಫೆಕ್ಟ್ ಆಗಿ ಬಂದಿದೆ, ಬಟ್ ಈ ಚೆಸ್ಟ್ ಪೋರ್ಷನ್ ಹೀಗಿದೆ, ಓಪನ್ ಅಪ್ ಆಗಿದೆ. ಸೊ ಬೇಸಿಕ್ಲಿ ಇಟ್ಸ್ ಲೈಕ್ ಓಪನ್ ವಿಂಡೋ ಥರ. ನಾನು ಏನು ಅಂದಿದ್ದೀನಿ, ಈ ಚೆಸ್ಟ್ ಪೋರ್ಷನ್ ಈ ಥರ ಟೈಟಾಗಿ ಕುತ್ಕೋಬೇಕು, ಒಂಚೂರು ಗ್ಯಾಪ್ ಇರಬಾರ್ದು ಅಂತ. ಅದು ಇನ್ನು ಹೆಂಗೆ ಇದೆ. ಸೊ ದ್ಯಾಟ್ ಇಸ್ ವೆರಿ ಅನಾಯಿಂಗ್. ಸೊ ಐ ಡೋಂಟ್ ನೋ ಈ ಬ್ಲೌಸ್ನ ನಾನು ಏನು ಮಾಡೋದು ಅಂತ. ಐ ಹೋಪ್ ಸರಿ ಹೋಗುತ್ತೆ ಅಂತ. ಎನಿವೇಸ್, ಆ ಬ್ಲೌಸ್ ನನಗೆ ಇಷ್ಟ. ಫ್ಲವರ್ ಡಿಸೈನ್ ಎಲ್ಲ ಎಷ್ಟು ಚೆನ್ನಾಗಿದೆ, ಬಟ್ ಹೌ ಮೆನಿ ಟೈಮ್ಸ್. ಇದು ಇನ್ನೊಂದು ಬ್ಲೌಸ್
ಒಬ್ರು ಸಾರಿನ ಕಳಿಸಿದ್ರು ಇನ್ಸ್ಟಾಗ್ರಾಮ್ ಪೇಜ್ ಅವರು. ಪಾಪ ಅವ್ರು ಎಷ್ಟು ಸಮಯದಿಂದ ವೇಟ್ ಮಾಡ್ತಾ ಇದ್ದಾರೆ ಗೊತ್ತಾ. ಇಟ್ಸ್ ಮೈ ಫಾಲ್ಟ್, ಬಿಕಾಸ್ ನಾನು ಅವ್ರಿಗೆ ಹೇಳಿದ ಟೈಮ್ನಲ್ಲಿ ಒಂದು ರೀಲ್ಸ್ ಮಾಡಬೇಕಾಗಿತ್ತು, ಮಾಡೇ ಇಲ್ಲ. ಬಿಕಾಸ್ ಯಾಕೆ ಅಂದರೆ ನನಗೆ ಬ್ಲೌಸ್ ಬಂದಿಲ್ಲ. ಫೋನ್ ಬರ್ತಾ ಇದೆ. ಮಮ್ಮಿ, ಹಲೋ. ഞാൻ 2 minutes ಮಲ್ಕೊಡೆ ಮೂಲು ದೀಪುಲ ಯಾನ್ಲ 2 minutes ಮಲ್ಕೊಡೆ ನಮ್ಮಮ್ಮ. ಓಕೆ, ಇದು ಇನ್ನೊಂದು ಬ್ಲೌಸ್. ಸೊ ಅವರು ಏನ್ ಹೇಳ್ತಾ ಇದ್ದೆ ನಾನು, ಅವ್ರು ಬ್ಲೌಸ್ ಕೊಟ್ಟಿದ್ರು. ಪಾಪ ಈ ಕಡೆ ಟೇಲರ್ ಮಧ್ಯೆ ಅವ್ರ ಮಧ್ಯೆ ನಾನು ಸಿಕ್ಕಾಕೊಂಡಿದ್ದೀನಿ. ಬಿಕಾಸ್ ಟೇಲರ್ ಬ್ಲೌಸ್ ಕೊಟ್ರೆ ನಾನು ವಿಡಿಯೋ ಮಾಡ್ಕೊಡ್ಬೋದು ಅವ್ರಿಗೆ, ಬಟ್ ನನಗೆ ಬ್ಲೌಸ್ ಸಿಗ್ಲಿಲ್ಲ, ನಾನು ಏನು ಮಾಡಲಿ. ಸೊ ಅವ್ರು ಒಂದು ಬ್ಲೌಸ್ ಹೊಲ್ದಿದ್ರು, ಅದು ಚೆನ್ನಾಗಿಲ್ಲ ಅಂತ ನಾನು ಹೇಳಿದೆ. ಈ ಸಾರಿನಲ್ಲಿ ಏನು ಬಂದಿದೆ ಅದೇ ಬ್ಲೌಸ್ ಪೀಸಿಂದ ನಾವು ಹೊಲಿಯೋಣ ಮತ್ತೊಂದು. ಸೊ ಅದನ್ನು ಹೊಲಿದ್ದಾರೆ. ಅವ್ರಿಗೊಂದು ಮೆಷರ್ಮೆಂಟಿಗೆ ಒಂದು ಕೊಟ್ಟಿದ್ದೆ. ಈ ಬ್ಲೌಸ್ ಪರ್ಫೆಕ್ಟಾಗಿ ಬಂದಿದೆ, ಆಬ್ಸಲ್ಯೂಟ್ಲಿ ಪರ್ಫೆಕ್ಟ್. ಕೈಯಿಂದ ಹಿಡಿದು ಎಲ್ಲ ಚೆನ್ನಾಗಿ ಬಂದಿದೆ. ಬಟ್ ಆ್ಯಂಡ್ ಕಪ್ಸ್ ಬೇರೆ ಚೆನ್ನಾಗಿ ಕೊಟ್ಟಿದ್ದಾರೆ. ಬಟ್ ದ ಡ್ರಾಬ್ಯಾಕ್ ಏನು ಅಂದರೆ ಇದೆಯಲ್ಲ, ಇಲ್ಲಿ ಕೊಟ್ಟಿರೋದು ಬ್ಯಾಕ್ ಸೈಡ್ ಟೈಯಿಂಗ್ ಅಂತ ವೆರಿ ಲೋ ಕ್ವಾಲಿಟಿ. ಮುಡ್ತೀನಿ, ಕೆನ್ ಯು ಸಿ ಆ ಜರ್ಜರ್ ಅನ್ನತ್ತೆ. ಇಟ್ಸ್ ವೆರಿ ಲೋ ಕ್ವಾಲಿಟಿ. ಎಲ್ಲ ಹೇಳ್ತಾ ಇದೆ ಇದು. ಸೊ ನಾಟ್ ಮೈ ಟೈಪ್. ನಾನು ಚೆನ್ನಾಗಿ ದುಡ್ಡು ಕೊಡ್ತೀನಿ. ಐ ವಾಂಟ್ ಅ ನೈಸ್ ಕ್ವಾಲಿಟಿ ಅಲ್ವಾ. ಐ ಆಮ್ ವೆರಿ ಡಿಸಪಾಯಿಂಟೆಡ್ ಈ ಕ್ವಾಲಿಟಿಗೆ. ಕೆನ್ ಯು ಸಿ, ತುಂಬ ರಫ್ ಇದೆ ಇದು. ವೆರಿ 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 ರಫ್. ಒಂಥರ ಯಕ್ಷಗಾನ ಮೆಟೀರಿಯಲ್ ಇದೆಯಲ್ಲ ಆ ಥರದಂತ ಅನ್ನಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಏನಾದರೂ ಒಂದು ಬಟನ್ ಇಡ್ತಾ ಇದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಲುಕ್ ಎಟ್ ದಿಸ್, ಹುಕ್ ಇದೆ. ಬಟ್ ಫಿಟ್ಟಿಂಗ್ ವೈಸ್ ಇಸ್ ಎಕ್ಸಲೆಂಟ್ ಫಿಟ್ಟಿಂಗ್ ಈ ಸತಿ, ಅದ್ರ ಬಗ್ಗೆ ಕಂಪ್ಲೇನೇ ಇಲ್ಲ. ಬಟ್ ಡೀಟೇಲಿಂಗ್ ಐ ವಿಶ್ ತುಂಬಾ ಚೆನ್ನಾಗಿ ಎಲಿಗೆಂಟ್ ಆಗೋ ರೀತಿಯಲ್ಲಿ ಮಾಡ್ಬೋದಾಗಿತ್ತು. ಈವನ್ ದ ಪೈಪಿಂಗ್ ತುಂಬ ದಪ್ಪ ಪೈಪಿಂಗ್ ಆಯಿತು ಅಂತ. ಇಟ್ ಡಸಂಟ್ ಲುಕ್ ದಟ್ ಗ್ರೇಸ್ ಆರ್ ದಟ್ ಎಲಿಗೆನ್ಸ್ ಕಾಣಿಸ್ತಾ ಇಲ್ಲ. ಎನಿವೇಸ್, ನಾನು ಸಾರಿನ ಹಾಕಿ ಬರ್ತೀನಿ, ನೋಡೋಣ ಹೇಗೆ ಕಾಣಿಸುತ್ತಂತ. ಐ ಡೋಂಟ್ ನೋ. ಓಕೆ, ಫೈನಲಿ ರೆಡಿ ಆಗಿದ್ದೀನಿ. ಸಾರಿ ಹಾಕೊಂಡು ಜ್ಯುವೆಲರಿ ಹಾಕೊಂಡು ಐರಾ ಕಲೆಕ್ಷನ್ಸ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಅವರು ನನಗೆ ಇದನ್ನ ಕಳಿಸಿರೋದು. ರಚನಾ ಮಲ್ಲಿಗೆ ಅಂತ ಇವ್ರ ಹೆಸರು. ಸಾರಿ ಕಲರ್ ಇಸ್ ಫೆಂಟಾಸ್ಟಿಕ್, ನೋ ಡೌಟ್. ರಿಚ್ ಆಗಿ ಕಾಣಿಸ್ತಾ ಇದೆ. ಇದು ಸೆಮಿ ಕಾಂಚಿ ಸಾರಿ ಅಂತೆ, ಬಟ್ ದಪ್ಪ ಇದೆ. ನನಗೆ ತೆಳ್ಳಗಿರೋ ಸಾರಿ ಅಂತ ಅಂದ್ರೆ ಇಷ್ಟ, ಸಾಫ್ಟ್ ಆಗಿರೋದು. ಇದು ದಪ್ಪ ಇದೆ. ಸೊ ವೇರ್ ಮಾಡೋದಕ್ಕೆ ಇಟ್ ವಾಸಂಟ್ ದಟ್ ಈಸಿ. ನಂದಲೆಸ್ ನಿಮಗೆ ಯಾವ ರೀತಿಯ ಸಾರಿ ಬೇಕು, ಸಾಫ್ಟಾ ದಪ್ಪನಾ, ಅದ್ರ ಪ್ರಕಾರ ಹೇಳಿದ್ರೆ ಅವರು ಅದೇ ರೀತಿಯ ಕಲೆಕ್ಷನ್ ನಿಮಗೆ ತೋರಿಸ್ತಾರೆ. 500 rupees ಇಂದ 50,000 ತನಕನೂ ಇದೆ. ಇದು 2000 ರೇಂಜ್ ಅಂತ ಹೇಳಿರೋದು. ಯು ನೋ ವಾಟ್ ಐ ಲವ್ ದ ಬೆಸ್ಟ್, ದಿ ಜ್ಯುವೆಲರಿ. ಸ್ಟನ್ನಿಂಗ್, ಲೈಟ್ ವೇಟ್, ನನಗೂ ಸೂಟ್ ಆಗುತ್ತೆ, ಅಮ್ಮಂದ್ರಿಗೂ ಹಾಕ್ಬೋದು. ವಿಚ್ ಮೀನ್ಸ್ ಲೇಡೀಸ್, ನನಗೆ ಇವರ ಕಲೆಕ್ಷನ್ಸ್ ಅಲ್ಲಿ ಜ್ಯುವೆಲರೀಸ್ ಆರ್ ರಿಯಲಿ ಗುಡ್. ಬಟ್ ಸಾರಿ ತಗೋಬೇಕಾದ್ರೆ ಜಸ್ಟ್ ಮೇಕ್ ಶ್ಯೂರ್ ನಿಮ್ಮ ಇಷ್ಟ ರೀತಿಯಲ್ಲಿ ಇರುತ್ತೆ. ಪಿಕ್ಚರ್ಸ್ ಕಳ್ಸೋದಕ್ಕೆ ಹೇಳಿ. ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ, ವಿಚ್ ಮೀನ್ಸ್ ಆನ್ಲೈನ್ ಪೇಮೆಂಟ್ ಮಾಡಬೇಕಾಗುತ್ತೆ. ಡೆಲಿವರಿ 5 to 7 days, ಮ್ಯಾಕ್ಸ್ 10 days. ಇಂಟರ್ನ್ಯಾಷನಲ್ ಡೆಲಿವರಿ ಕೂಡ ಮಾಡ್ತಾರೆ. ಆ್ಯಂಡ್ ಡೆಲಿವರಿ ಸೇಫ್ ಆಗಿ ಬಂತು, ತುಂಬಾನೇ ನೀಟ್ ಆಗಿರೋಂಥ ಫೋಲ್ಡಿಂಗ್ ಅಲ್ಲಿ ಬಂತು. ದಟ್ ವಾಸ್ ಅಮೇಸಿಂಗ್. ಡೆಲಿವರಿ ವಾಸ್ ಎಕ್ಸಲೆಂಟ್. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ. ಇದ್ರಲ್ಲಿ ಬಂದಿರುವಂಥ ಬ್ಲೌಸ್ಗೆ ಹೊಲಿಸಿರುವಂಥ ಪ್ಯಾಟರ್ನ್ ಇದು. ಐ ಥಿಂಕ್ ದಟ್ಸ್ ಅಬೌಟ್ ಇಟ್. ವುಮೆನ್ ಆಂಟರ್ಪ್ರಿನರ್ಸ್ಗೆ ಸಪೋರ್ಟ್ ಮಾಡಬೇಕು. ಈ ಸಾರಿ ದಪ್ಪ ಇದೆಯಲ್ಲ, ಸೊ ನಾನು ಟೇಲರ್ ಹೇಳಿದ್ರು ನಾನು ನಿನಗೆ ಇದನ್ನ ರೆಡಿ ಸಾರಿ ತರ ಮಾಡ್ಕೊಡ್ತೀನಿ ಅಂತ. ಅವ್ರು ಮಾಡ್ಕೊಟ್ಟಿದೆ ಎಲ್ಲ ಮರ್ತೋದ್ರು ಅನ್ಸುತ್ತೆ. ಆಫ್ಟರ್ ದಿಸ್ ವಿಡಿಯೋ ಆ್ಯಂಡ್ ಇಮಿಡಿಯೇಟ್ಲಿ ವಾಂಟ್ ಟು ಫಾಲೋ ಆ್ಯಂಡ್ ಆಸ್ಕ್ ಯಾಕೆ ಮಾಡಿಲ್ಲ ಅಂತ. ಎನಿವೇಸ್, ವಿಡಿಯೋ ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್ ಶೇರ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇಲ್ಲಿ ನಿಮ್ಮ ಕನೆಕ್ಟನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್.